ಮೋಸಗಾರ ಅಂತ. ಗೆರೆ ಆಗ್ತೇನೆ, ಗೆರೆ ಒಂದು ಹೆಜ್ಜೆ ಮುಂದಿಡ್ಲಿಕ್ಕಿಲ್ಲ. ಕಾಣುದಿಲ್ಲ. ಕಾಲಿಂದ ಇಡು. ಕಾಲು ಹಿಂದೆ ಇಟ್ಟಿದ್ದೇನೆ. ಒಂದು ಪುನಃ ಕೋಪ ಯಾಕೆ ವಿಜಯ? ನಾನು 3 ಹೇಳಿಲ್ಲ. ನಿನ್ನದಪ್ಪ ನನ್ನದಲ್ಲ. ಎರಡಾದ ಮೇಲೆ 3 ಬರುವ ಬದಲು ಅದು ಲೆಕ್ಕ ತಪ್ಪಿಡು. ಪುನೊಮ್ಮೆ ಬಾ. 1 2 ಹೋಗು, ನಾ ಬರುದಿಲ್ಲ. ಪುನಃ ಕೋಪ ಯಾಕೆ ವಿಜಯ? ನಾನು 3 ಹೇಳಿದ್ದ ಪುಣ್ಯಾತ್ಮ. ಹೇಳಿಲ್ಲ. ಇಲ್ಲ, ನಾ 3 ಮಾತು ಹೇಳಿದ್ರು, ನೀವು ಹೇಳಿಲ್ಲ. ಯಾಕೆ ಹೇಳಿಲ್ಲ? ನಾ ಹೇಳಿ ಆದ್ಮೇಲೆ ಮಾತ್ರ ಓಡ್ಲಿಕ್ಕೆ. ಆಯ್ತು. 1 2 3 ಬೆಳೆಯುತ್ತಿದ್ದಾನೆ ಎಂಬುದು ನಮಗೆ ತಿಳಿದು ಬಂದಿದೆ. ಕೃಷ್ಣ ಎಂಬುವ ವ್ಯಾತನ ಹೆಸರು. ನಮ್ಮ ಒಡೆಯಾದ ಭೂತನಿಯನ್ನು ಕೊಂದವನು ಆತ. ಇದಕ್ಕಾಗಿ ಸುಮ್ಮನೆ ಬಿಡಬಾರದು ಎಂದು
ಆದಷ್ಟು ಬೇಗ ಆ ಬಾಲಕನನ್ನು ಕೊಂದು ಬಿಡಬೇಕು ಎಂದು ನಮಗೆ ಆಜ್ಞೆಯನ್ನು ನೀಡಿದ್ದಾರೆ ಕಂಸ. ಈ ಕಾರ್ಯಕ್ಕೆ ನಾನೊಬ್ಬನೇ ತೆರಳುವುದು ಸರಿಯಲ್ಲ. ನನ್ನೊಂದಿಗೆ ನಮ್ಮೆಲ್ಲವರನ್ನು ಕರೆದುಕೊಂಡು ಹೋಗುತ್ತೇನೆ. ಎಲ್ಲಿದ್ದಾರೆ ನಮ್ಮವರು? ಬರಲಿ ಎಡೆ.
ಕೊಡು ಅಪ್ಪಣೆ. ಮಿತ್ರರೇ, ನಮ್ಮೊಳೆಯಾದ ಪೂತನೆಯನ್ನು ಕೊಂದವನಾತ ಬಿಡಬಾರದು. ಅದಕ್ಕಾಗಿ ನಿಮ್ಮದೇ ವಿಚಾರ.
ಇನ್ನು ತಡ ಮಾಡುವುದು ಸರಿಯಲ್ಲ. ಆದಷ್ಟು ಬೇಗ ನಂದ ಗೋಕುಲ ಎಡೆಗೆ ಸಾಗೋಣ. ಹೌದು, ನಾನು ನಾಳೆ ಕೊಂಡು ಕಲಿತೇನೆ. ಬಾ ಮುಂದಕ್ಕೆ. ನಿನ್ನನ್ನು ಕೊಲ್ಲಲು ನಾವು ಬಂದವರಿದ್ದೇವೆ. ನಮ್ಮವರನ್ನೆಲ್ಲ ತರೆದಿದೆಯಲ್ಲ, ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಅಗಾಸುರನಾದಂತಹ ನಾನು ನಿನ್ನನ್ನು ನಂಜಿ ಹಾಕುತ್ತೇನೆ. You
Thank you.
ಹೋರಾಟವನ್ನು ಮಾಡಬೇಡ, ಯಮನಾಲಯಕ್ಕೆ ತೆರಳಬೇಡ. ಏನಂದ್ರೆ ಶತ್ರುವಾಗಿ ನಮ್ಮೂರಿಗೆ
ನಿನ್ನನ್ನು ಕೊಲ್ಲುತ್ತೇನೆ ಬಾ ಮುಂದಕ್ಕೆ. ಶತ್ರುಗಳಾಗಿ ತಾನೇ ತನ್ನ ಚಿತ್ತವನ್ನು ಜಯಿಸದವಗೆ ಚಿತ್ತವನ್ನು ಜಯಿಸದವಗೆ ಯಾರು ತಮ್ಮ ಚಿತ್ತವನ್ನು ಜಯಿಸುವುದಿಲ್ಲವೇ ಅದು ಅವರ ಪಾಲಿಗೆ ಶತ್ರು. ಧೂರ್ತನಾದ ನೀನು ಬಡ್ಡೆ ರೂಪದಲ್ಲಿ ಬಂದಿದ್ದಲ್ಲ, ಆದ ನಿನ್ನಿಂದ ಈಗ ಬೇರೆಯವರು ಬಂದು ನನಗೆ ಧೈರ್ಯ ಬಂತು. ಈಗ ನಾನಿದ್ದೇನೆ, ಬಿಡ ಚಿಂತೆ. ಇಷ್ಟೇ ನಿನ್ನ ಧೈರ್ಯ? ಸುಮ್ಮನೆ ಬಾಯಿ ಮಾತಿಗೆ ಅಷ್ಟೇ. ಹಾಗೆ ಈಗ ಬಂದವರೆಲ್ಲ ಕಂಸನ ಆಳುಗಳು, ಅವರನ್ನೆಲ್ಲ ಕೊಂದದ್ದಾಗಿದೆ. ಆದ್ರೆ ಕಂಸನ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ, ಏನು ಉಪಾಯ ಮಾಡುತ್ತಿದ್ದಾನೋ ಏನು, ಎಚ್ಚರಿಕೆಯಲ್ಲಿರಬೇಕು. ಈಗ ನಾವು ನಮ್ಮ ಗೋಗಳನ್ನು ಕರೆದುಕೊಂಡು